ಸುಳ್ಯ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷರು ನಗರದ ಪಂಚಾಯತ್ಗೆ ಕಸಬಾ ಗ್ರಾಮದಲ್ಲಿ 6.10 ಎಕರೆ ಮಂಜೂರು ಮಾಡಲು ನಿರಾಕ್ಷೇಪಣಾ ಪತ್ರ ಕೋರಿ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಿಸಿ ಕಂದಾಯ ಇಲಾಖೆ ನಗರದ ಪಂಚಾಯತ್ ಹಾಗೂ ಸಂಬಂಧಿತ ಜಂಟಿ ಸರ್ವೆ ನಡೆಸಿದ ಬಳಿಕವೇ ನಗರದ ಪಂಚಾಯತ್ನಲ್ಲಿ ನಿರಾಕ್ಷೇಪಣಾ ಪತ್ರ ನೀಡಲು ಸುಳ್ಯ ನಗರ ಪಂಚಾಯತ್ ಸಾಮಾನ್ಯ ಸಭೆ ನಿರ್ಣಯ ಕೈಗೊಂಡಿದೆ. ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾಧವ ಅವರು ಅಧ್ಯಕ್ಷತೆಯಲ್ಲಿ ಜರುಗಿದಂತಹ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಆಡಳಿತ ಪಕ್ಷದ ಸದಸ್ಯ ಎನ್.ಎ. ರಾಮಚಂದ್ರ ಅವರು ನಗರ ಪಂಚಾಯತ್ ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಸ್ಥಳ ಪರಿಶೀಲನೆ ನಡೆಸಿ ನಿರಾಕ್ಷೇಪಣಾ ಪತ್ರ ನೀಡುವಂತೆ ತಿಳಿಸಿದಾಗ ವಿಪಕ್ಷ ಸದಸ್ಯ ಶಿವಕುಮಾರ್ ಆಕ್ಷೇಪಿಸಿದರು. ಸಭೆ ಆರಂಭವಾಗುತ್ತಿದ್ದಂತೆ ವೇದಿಕೆ ಬಳಿ ಬಂದ ನಗರ ಪಂಚಾಯತ್ ಆರೋಗ್ಯ ಅಧಿಕಾರಿ ರವಿಕೃಷ್ಣ ಅವರು ಸದಸ್ಯರೊಬ್ಬರು ಫೋನ್ ಮೂಲಕ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇಂತಹ ವಿಷಯ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಎಲ್ಲರೂ ಹೇಳಿದ ಕೆಲಸಗಳನ್ನು ನಾನು ಮಾಡುತ್ತೇನೆ, ಆದರೂ ನಿಂದನೆಯ ಮಾತುಗಳು ಕೇಳಬೇಕಾಗುತ್ತದೆ ಎಂದು ಅಳಲನ್ನ ತೋಡಿಕೊಂಡರು.